ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸ್ಪೆಷಲ್ ಕೇರಳ ಸ್ಪೆಷಲ್ ಇರುತ್ತಾ ಗೊತ್ತಿಲ್ಲ. ಸೊ ಡಿಫ್ರೆಂಟ್ ರೆಸಿಪೀಸನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವೀಣಾ ವಿಜಯ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀರಿ. ನಮಗೆ ಏನು ಸ್ಪೆಷಲ್ ಇರುತ್ತೆ ಕೇರಳದ್ದು? ಮೊಟ್ಟೆ ಬಜ್ಜಿ. ಕೇರಳ ಸ್ಪೆಷಲ್. ಓಕೆ, ಮೊಟ್ಟೆ ಬಜ್ಜಿ. ಮೊಟ್ಟ ಹೇಳ್ಬೇಕು, ಮೊಟ್ಟ ಬಜ್ಜಿ. ಮತ್ತೆ ನೆಕ್ಸ್ಟ್ ಮತ್ತೆ ಒಂದೇನಾ? ಅಲ್ಲ, ಎರಡು ಸಹ. ಓಕೆ. ಮೊಟ್ಟೆ 65, ಎಗ್ 65. ಎರಡು ಕೂಡ ಎಗ್ಗಿಂದ ರೆಸಿಪೀಸ್ ಮಾಡ್ತಾ ಇದ್ದೀರಿ. ಸೊ ನೋಡೋಣ ಕೇರಳದಲ್ಲಿ ಈ ಮೊಟ್ಟೆ ಬಜ್ಜಿ ಯಾವ ಟೈಪ್ ಮಾಡ್ತಾರೆ ಅಂತೇಳಿ. ಸೊ ಬಜ್ಜಿ ಅಂದ್ರೆ ಏನು? ಅದು ಏನಾದರೂ ಈ ತರ ನಾವು ಪೋಡಿ ಮಾಡ್ತೀವಿ ಆ ಟೈಪ್? ಅಲ್ಲಿನೂ ಬಜ್ಜಿ ಅಂತಾನೆ ಹೇಳುದು? ಬಜ್ಜಿ. ಸರಿ, ಹಾಗಾದ್ರೆ ಸೊ ಇದು ಟೀ ಟೈಮ್ಗೆ ಅನ್ಸುತ್ತಾ ಅಥವಾ ಊಟಕ್ಕೆ? ಟೀ ಟೈಮ್ಗೆ. ಓಕೆ ದೆನ್ ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟಿಗೆ ಎರಡು ಕೂಡ ಇದು ಆ್ಯಕ್ಚುಲಿ ಎಗ್ಗಿಂದ ಮಾಡುವಂಥದ್ದು. ಫಸ್ಟ್ ಯಾವುದು? ಫಸ್ಟ್ ಮೊಟ್ಟೆ ಬಜ್ಜಿ. ಸ್ಟಾರ್ಟ್ ಮಾಡಲ್ಲ? ಎಸ್. ಬೌಲಿಗೆ ಫೈನಲ್ ಚಾಪ್ಡ್ ಆನಿಯನ್ ಹಾಕುವ. ಜಿಂಜರ್, ಗ್ರೀನ್ ಚಿಲ್ಲಿ. ಓಕೆ. ಖಾರ ಬೇಕಾ ನಿಮಗೆ? ನಿಮಗೆ ಹೇಗೆ ಅನ್ಸುತ್ತೆ? ಮರ್ತೋಗಿದಾ? ನನಗೆ ಸ್ವಲ್ಪ ಖಾರ ಇಷ್ಟ. ಅದಕ್ಕೆ ಹೇಳೋದು ಪದೇ ಬರಬೇಕು ಅಂತ. ತುಂಬ ಟೈಮ್ ಆಯ್ತಲ್ಲ. ಲಾಂಗ್ ಲೀವ್. ಎಸ್. ಕೊತ್ತಂಬರಿ ಸೊಪ್ಪು. ಓಕೆ. ಕರಿ ಲೀಫ್ ಹಾಕ್ತೇನೆ. ಓಕೆ. ಸಾಲ್ಟ್ ಹಾಕ್ತೇನೆ ಸ್ವಲ್ಪ. ಈಗ ನಾನು ಈ ಮೊಟ್ಟೆ ಕಟ್ ಮಾಡಿ ಓಕೆ ಇದರ ಎಲ್ಲೋ ಹಾಕ್ತೇನೆ ಇದಕ್ಕೆ. ಇವಾಗ ಆಗಿದೆ ಇದು. ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡುವ. ಓಕೆ. ಇದಕ್ಕೆ ಖಾರಕ್ಕೆ ಬರೀ ಹಸಿಮೆಣಸು ಮಾತ್ರವಾ? ಅಲ್ಲ, ಬೇಕಾದರೆ ನಿಮಗೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬೋದು, ಖಾರ ಬೇಕಾದರೆ. ಈಗ ಇಷ್ಟಕ್ಕೆ ಆದರೆ ಅದರದ್ದೇ ಖಾರ ಬಿಟ್ಕೊಳ್ತೆ. ಹೌದೌದು. ಈಗ ಇದರಲ್ಲಿ ನಿಮಗೆ ಬೇಕಾದರೆ ಚಿಲ್ಲಿ ಪೌಡರ್ ಹಾಕ್ಬೋದು. ಇಲ್ಲಾದರೆ ಇದನ್ನೇ ಎಂತ ಮಾಡಬೇಕು, ಗ್ರೀನ್ ಚಟ್ನಿ ಉಂಟಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಆನಿಯನ್ ಎಲ್ಲ ಹಾಕಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಮಾಡ್ಬೋದು. ಸೇಮ್ ಪ್ರೋಸೆಸ್. ಓಕೆ. ನಿಮಗೆ ಅಂದ್ರೆ ಪೀಸಸ್ ಬೇಡ ಅಂದ್ರೆ ಆ ರೀತಿ ಮಾಡ್ಕೊಳ್ಳಬಹುದು. ಮೊಟ್ಟೆ ಎಲ್ಲೋ ಹಾಕಬಾರ್ದು, ಬದಲು ಎಲ್ಲ ಒಮ್ಮೆ ಚಾಪ್ಡ್ ಮಾಡಿಕೊಂಡು ಹಾಕ್ಬೋದು ಚಟ್ನಿ. ಈಗ ಇದು ಚಟ್ನಿ ಹಾಕ್ಲಿಲ್ಲ, ನಾನು ಜಸ್ಟ್ ಡೈರೆಕ್ಟ್ ಆಗಿ ಹಾಕಿದ್ದೇನೆ. ಇದನ್ನು ಒಂದು ಉಂಡೆ ಥರ ಮಾಡು, ಅದರ ಒಳಗೆ ಫಿಲ್ ಮಾಡಲಿಕ್ಕೆ. ಸೊ ಹಾಗಾದ್ರೆ ಈಗ ವೈಟ್ ಪಾರ್ಟ್ ವೇಸ್ಟ್ ಹೇಗೆ, ಅಥವಾ ಅದರಲ್ಲಿ ಫಿಲ್ ಮಾಡ್ತೇವೆ? ಓಕೆ. ಅದರಲ್ಲಿ ಸ್ಟಫ್ ಮಾಡಿ ಹಾಕೋದು. ಅಥವಾ ಬೇಡ ಆದರೆ ಡೈರೆಕ್ಟ್
ಹೀಗೆ ಸಹ ಮಾಡ್ಬೋದು. ಅಲ್ವಾ? ಹಾಂ, ಮಾಡ್ಬೋದು. ನೋಡಿ, ನಮಗೆ 2 ಮೊಟ್ಟೆ ಮಾತ್ರ ಇರೋದು, 4 ಪೀಸಸ್. ಈ ಬ್ಯಾಲೆನ್ಸ್ ಬಂದದುಂಟಲ್ಲ, ಈ ಥರ ಉಂಡೆ ಮಾಡಿಕೊಂಡು ಇಡ್ಬೋದು. ಓಕೆ, ನೆಕ್ಸ್ಟ್ ಫಿಲ್ಲಿಂಗ್ ಮಾಡುವ. ಓಕೆ. ಇದರಲ್ಲಿ ಸಹ ಒಂದು ಚಾಯ್ಸ್ ಉಂಟು. ಬೇಕಾದ್ರೆ ಮೈದಾ ಹಿಟ್ಟು ಹಾಕ್ಬಹುದು, ಇಲ್ಲಾದ್ರೆ ಅಕ್ಕಿ ಹಿಟ್ಟು ಹಾಕ್ಬಹುದು. ಓಕೆ, ನೀವೀಗ ಏನು ತಗೊಂಡಿದ್ದೀರಿ? ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಅಂದ್ರೆ ಮೈದಾ ಸ್ವಲ್ಪ, ಈಗ ನಾನು ಕೂಡ ಹೆಲ್ತ್ ಕಾನ್ಶಿಯಸ್ ಇರುವಂತವರು ಅದನ್ನ ಅವಾಯ್ಡ್ ಮಾಡಬಹುದು. ಓಕೆ. ನಮಗೆ ಮೊಟ್ಟೆ ಎಷ್ಟುಂಟು ಅಷ್ಟಕ್ಕೆ ಹಿಟ್ಟು ಹಾಕ್ಬಹುದು. ಕಾರ್ನ್ಫ್ಲವರ್ ಹಾಕ್ತೇನೆ. ಓಕೆ. ಕಡಲೆ ಹಿಟ್ಟು ಸಾರಿ ಕಡಲೆ ಹಿಟ್ಟು. ಓಕೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಕಲರ್ಗೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ತೇನೆ. ಕಲರ್ ಹಾಕೋದಕ್ಕೆ ಕಲರ್ದು ಬದಲು ಒಳ್ಳೆ ಕಲರ್ನು ಬರುತ್ತೆ ಅದರಲ್ಲಿ. ಎಸ್. ಸ್ವಲ್ಪ ನೀರು ಹಾಕಿ ಇದು ನಾವು ಯೂಶಲಿ ಬಜ್ಜಿ ಎಲ್ಲ ಮಾಡ್ತೀವಿ ಆ ಟೈಪಲ್ಲೇ ಬರುತ್ತೆ. ಇನ್ನು ಸ್ವಲ್ಪ ನೀರು ಹಾಕಿ. ತುಂಬ ಹಾಕಿದ್ರು ಕೂಡ ಒಮ್ಮೆಲೆ ತೆಳುವಾದ್ರೆ ಕಷ್ಟ. ಅದು ಸ್ವಲ್ಪ ತಿಕ್ ಬ್ಯಾಟರ್ ಆಗಬೇಕು. ಇದಕ್ಕೆ ಸ್ವಲ್ಪ ಖಾರ ಹುಡಿ ಹಾಕುವಲ್ಲ. ಖಾರ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಒಳಗಿನ ಪಾರ್ಟ್ ಅದು ಕೂಡ ಸ್ವಲ್ಪ ಖಾರ, ಔಟರ್ ಲೇಯರ್ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿ. ಸೊ ನಾನಾ ಮಸಾಲ ಇವರ ಚಿಲ್ಲಿ ಪೌಡರ್ ಒಳ್ಳೆ ಕಲರ್ ಕೂಡ ಕೊಡುತ್ತೆ, ಖಾರವೂ ಕೂಡ ಹಾಗೆ ಒಳ್ಳೇದಿದೆ. ಸಾಕ ನನಗೆ ಇಷ್ಟ ಅಂತೇಳಿ ಸುಮ್ಮನೆ ಹಾಕುದೇ ಅಲ್ಲ. ಸಾಕು. ಇದನ್ನು ಡೈರೆಕ್ಟ್ ಅದು ಫಿಲ್ ಮಾಡಿ ಡೀಪ್ ಫ್ರೈ ಆಯಿಲ್ ಇಟ್ಕೊಂಡು ಆಯ್ತು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಸಾಕು ಅನ್ಸುತ್ತೆ. ಸಾಕಲ್ಲ? ಸಾಕು. ಎಣ್ಣೆ ಬಿಸಿ ಆಗೋ ತನಕ ನಾವು ಫಿಲ್ ಮಾಡುವಲ್ಲ. ಓಕೆ, ಡನ್. ಎಕ್ಸ್ಟ್ರಾ ಆ್ಯಡ್ ಆನ್ ಟೇಸ್ಟ್ ಅದರಲ್ಲಿ ಬರ್ತಾ ಇರುತ್ತಲ್ಲ. ಸ್ಕೂಲ್ ಬಿಟ್ಟು ಮಕ್ಕಳೆಲ್ಲ ಬರುವಾಗ ಬೇಗ ರೆಡಿ ಮಾಡಿಕೊಟ್ರೆ ಅವರಿಗೆ ಖುಷಿ ಆಗ್ತದೆ, ಏನೋ ಇವತ್ತು ಮಮ್ಮಿ ಸ್ಪೆಷಲ್ ಮಾಡಿದ್ದಾರೆ ಅಂತ. ಸೊ ಎಕ್ಸ್ಟ್ರಾ ಎಲ್ಲ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಒಂದು ಫುಲ್ ನೀವು ಈ ಥರ ಅದನ್ನ ಮಾಡುವಾಗ ಶೇಪ್ ಕೊಡುವಾಗ ಫುಲ್ ಎಗ್ ಇದ್ದಾಗೆ ಅನ್ಸುತ್ತೆ ಅಲ್ಲ. ಎಸ್, ಎಣ್ಣೆ ಕೂಡ ಬಿಸಿ ಆಗಿದೆ ಇನ್ನೆಲ್ಲ. ಎಸ್, ಇನ್ನು ಹಾಕೊಳ್ಬೋದು ಅನ್ಸುತ್ತೆ. ಹಾಕ್ತೇನೆ. ಓ ಎಸ್. ಸೊ ದಿನಕ್ಕೊಂದು ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಾರೆ. ಖಾಲಿ ಹಾಗೆ ಮೊಟ್ಟೆ ತಿನ್ನೋದಕ್ಕೆ ಅಂದರೆ ಎವ್ರಿ ಡೇ ಸೇಮ್ ಒಂದೇ ರೀತಿ ಆದರೆ ಬೋರ್ ಅನಿಸುತ್ತೆ. ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಅದು ಖುಷಿ ಆಗುತ್ತಲ್ಲ. ಅಪರೂಪಕ್ಕೆ ಒಂದ್ಸರಿ ಖಾಲಿ ಹಾಗೆ ಬೇಯಿಸಿ ತಿನ್ನುವ ಖುಷಿ ಅನ್ಸುತ್ತೆ. ಮಕ್ಕಳಿಗೆ ಡೈಲಿ ಆದರೆ ಸ್ವಲ್ಪ ಬೋರ್ ಮತ್ತೆ ಯಾವುದು ಸಹ ಆಗ್ತದೆ. ನೋಡಿ, ಬ್ಯಾಲೆನ್ಸ್ ಇದ್ದ ಎಲ್ಲ ಕೂಡ ಅದನ್ನು ಕೂಡ ಹಾಗೆ ಮಾಡ್ಕೊಳ್ಬೋದು. ಅದಕ್ಕೆ ಸೋಡಾ ಪುಡಿ ಹಾಕ್ತಾರೆ ಕೆಲವರು ಬಜ್ಜಿಗೆ ಟೇಸ್ಟ್ ಬರ್ಲಿಕ್ಕೆ. ಬಟ್ ಎಗ್ಗಿಗೆ ಸೋಡಾ ಹಾಕಿದ್ರೆ ಆಗುತ್ತಾ? ಆಗ್ತದೆ. ಕಡಲೆ ಹಿಟ್ಟು ಅಲ್ಲ, ಸ್ವಲ್ಪ ರುಬ್ಬಿ ಬರ್ಲಿಕ್ಕೆ, ಉಬ್ಬಿ ಬರ್ಲಿ. ಬಟ್ ಎಗ್ ಆಸ್ ಇಟ್ ಈಸ್ ನಾವು ಈಗ ನೀವು ಅದನ್ನ ತೆಗ್ದ್ರಿ ಅದರದ್ದು ಸ್ವಲ್ಪ ಅಸಿಡಿಕ್ ಇದು ಹೋಯ್ತು. ಇಲ್ಲದಿದ್ರೆ ಅದು ಸ್ವಲ್ಪ ಹಾಗೆ ಟಪ್ ಟಪ್ ಅಂತ ಹೊಡಿಯುತ್ತಲ್ವಾ? ಏನಾಗುದಿಲ್ಲ. ಸೋಡಾ ಹಾಕಿದ್ರು ನಡೆಯುತ್ತೆ. ಬಲ್ಕ್ ಆಗಿ ಬೇಲೆ ಬೇಲೆ ಬರ್ತದೆ. ಅಂದ್ರೆ ನಾನು ಹೆಲ್ತ್ಗೋಸ್ಕರ ಹಾಕ್ಲಿಲ್ಲ. ಮೈದಾ ಹಿಟ್ಟು ಹಾಕ್ಲಿಲ್ಲಲ್ಲ, ಅದೇ ತರ ಸೋಡಾ ಪುಡಿ ಕೂಡ ಇಲ್ಲ. ಬಟ್ ಇದಕ್ಕೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ. ಹೋಟೆಲಲ್ಲಿ ಮಾಡುವಾಗ ಅವರಿಗೆ ಸ್ವಲ್ಪ ಹಿಟ್ಟೆಲ್ಲ ಜಾಸ್ತಿ ಬೇಕಲ್ಲ, ಉಬ್ಬಿ ಬರ್ಲಿಕ್ಕೆ ಅದಕ್ಕೋಸ್ಕರ ಹಾಕ್ತಾರೆ. ಓಕೆ, ಈಗ ಇದು ನಮ್ಮ ಮಕ್ಕಳಿಗೆ ಕೊಡುದಲ್ಲ, ಅದಕ್ಕೆ ಹೇಳೋದಲ್ಲ. ಹೌದು, ಮನೆಯಲ್ಲೇ ಹೆಚ್ಚಾಗಿ ತಿನ್ನಬೇಕು ಅಂತ ಏನಿಲ್ಲ. ಈ ಕೋಟಿಂಗ್ ಮಾತ್ರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಬಂದ್ರೆ ಆಯ್ತು.
ಒಳಗಿದ್ದದೆಲ್ಲ ಬೇಗ ಸಾಫ್ಟ್ ಆಗ್ತದೆ. ತೆಗಿಯೋಣ. ಓ ಎಸ್. ಬಿಸಿ ಬಿಸಿ ಎಗ್ ಬಜ್ಜಿ, ಎಗ್ ಬೋಂಡಾ, ಎಗ್ ಬಜ್ಜಿ ತಯಾರು. ಬಿಸಿ ಬಿಸಿಯಾದ ಎಗ್ ಬಜ್ಜಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಈಗ ನೋಡುವಾಗ ಇದೇನಾದರೂ ಆಲೂಗಡ್ಡೆ ಬೋಂಡ ಏನಾದರೂ ಮಾಡಿಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ಬೇಕು, ತಿನ್ನುವಾಗ ಮಾತ್ರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದಂಥ ಎಗ್ ಬಜ್ಜಿ ಅಥವಾ ಎಗ್ ಬೋಂಡ ಏನು ಬೇಕಾದರೆ ಹೇಳ್ಕೊಳ್ಳಿ, ತಿನ್ನೋದಕ್ಕಂತೂ ಸೂಪರ್ ಆಗಿರ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೊಟ್ಟೆ ಬಜ್ಜಿ ತಯಾರಿಸುವ ವಿಧಾನ. ಮೊದಲು ಹೆಚ್ಚಿದ ಈರುಳ್ಳಿಗೆ ತುರಿದ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಮೊಟ್ಟೆಯ ಹಳದಿ ಭಾಗ ಹಾಕಿ ಬೆರೆಸಿಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ 2 ಚಮಚದಷ್ಟು ಕಾರ್ನ್ಫ್ಲೋರ್ಗೆ 3ರಿಂದ 4 ಚಮಚದಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ನೀರು, ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಆನಂತರ ತಯಾರಿಸಿದ ಹೂರಣವನ್ನು ಮೊಟ್ಟೆಯ ಬಿಳಿ ಭಾಗದ ಒಳಗೆ ತುಂಬಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಮೊಟ್ಟೆ ಬಜ್ಜಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಬಿಸಿ ಬಿಸಿ ಬಜ್ಜಿ ಬೋಂಡಾ ರೆಡಿ. ಸೊ ನೆಕ್ಸ್ಟ್ ರೆಸಿಪಿ ಅದು ಕೂಡ ಎಗ್ಗಿಂದ. ಸೊ ಕೇರಳದ್ದು ಏನಾದರೂ ಸ್ಪೆಷಲ್ 65 ಅಂತ ಹೇಳಿದ್ರು, ಎಗ್ 65 ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹೇಗೆ ಮಾಡೋದು ಅದನ್ನು ಅವ್ರು ಹೇಳ್ಕೊಡ್ತಾರೆ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಒಂದಂತೂ ಟೀ ಟೈಮ್ ಅಥವಾ ಕಾಫಿ ಟೈಮ್ಗೆ ರೆಡಿಯಾಗಿದೆ. ಸೊ ಎಗ್ ಬಜ್ಜಿ. ನೆಕ್ಸ್ಟ್ ಎಗ್ 65. ಬನ್ನಿ. ಎಸ್ ಮೇಡಮ್, ಎಗ್ 65 ಮಾಡೋದು ಶುರು ಮಾಡೋಣ. ಸ್ಟಾರ್ಟ್. ಎಸ್. ಹೇಗೆ? ಪ್ಲೇಟ್ ಕೊಡಿ ಒಂದು. ಎಗ್ 65ಗೆ ವೈಟ್ ಮಾತ್ರ ಬೇಕು, ಎಲ್ಲೋ ಬೇಡ. ಎಲ್ಲೋ ಬೇಕಾಗಿಲ್ಲ, ಯೂಸ್ ಮಾಡೋದಿಲ್ಲ. ಎಲ್ಲೋ ಉಳಿದ್ರೆ ಆ ಥರ ಬಜ್ಜಿಗೆ ನಾವು ಹಾಕೊಳ್ಬಹುದು. ಹೌದೌದು ಅಲ್ವಾ? ಎಲ್ಲೋ ತೆಗೆದಿಡುವ. ಅದ್ಯಾಕೆ ಅದು ಎಲ್ಲೋ ಬೇಡ? ಅದಂದ್ರೆ ಆ ಬ್ಯಾಟರ್ಗೆ ಸ್ಯೂಟ್ ಆಗುದಿಲ್ಲ. ಇದನ್ನು ಫೈನಲ್ ಚಾಪ್ ಮಾಡುವ. ಮತ್ತೆ ಪುನಃ ಇದು ಚಾಪ್ ಮಾಡ್ಕೊಳ್ಳೋದು. ಗ್ರೇಟರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗ್ತದೆ ಕೆಲಸ. ಇದಕ್ಕೆ ಕೆಲಸ ಅಂದ್ರೆ ಇದೇ ಇರೋದು, ಬಾಯ್ಲ್ ಮಾಡಿಕೊಂಡು. ಓಕೆ. ಇದಿಷ್ಟು ಚಿಕ್ಕ ಚಿಕ್ಕ ಪೀಸಸ್ಸೇ ಮಾಡಬೇಕಾ? ಹೌದು, ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆಲ್ಲ. ನಾವು ಸ್ವಲ್ಪ ಹಾರ್ಡ್ ವರ್ಕ್. ಇದು ಕೂಡ ಡೀಪ್ ಫ್ರೈಡ್ ಐಟಮ್. ಹೌದೌದು. ಸ್ವಲ್ಪ ಹಾರ್ಡ್ ವರ್ಕ್ ಮಾಡುವಾಗ ರುಚಿ ಜಾಸ್ತಿ ಆಗ್ತದೆ. ಇದನ್ನ ತುಂಬಾ ಹಾರ್ಡ್ ವರ್ಕ್ ಮಾಡಿಲ್ಲ, ಈ ತರ ಮಾಡಿಬಿಟ್ರೆ ಎಲ್ಲ ರೆಡಿ ಆಗ್ತದೆ. ಅದೇ ಎಲ್ಲೋ ಆದ್ರೆ ಹಾಗೆ ಮಾಡ್ಬೋದು. ಆದ್ರೆ ಇದು ಸ್ವಲ್ಪ ಗಟ್ಟಿ ಅಲ್ಲ. ಈಗ ನೈಟ್ ಎಲ್ಲ ಶಾಪ್ ಇರ್ತದಲ್ಲ, ಸಣ್ಣ ಸಣ್ಣ ತಟ್ಟು ಕಡ. ಹೌದು, ಕೇರಳದಲ್ಲಿ ಪೆಟ್ಟಿ ಶಾಪ್ಸ್ ಅಲ್ಲಿ ಎಲ್ಲ. ಇದು ಮಲಯಾಳಮಲ್ಲಿ ಏನ್ ಹೇಳ್ತಾರೆ? ತಟ್ಟು ಕಡ. ತಟ್ಟು ಕಡ. ತಟ್ಟು ಕಡ. ಕಡ 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 ಅಂಗಡಿ. ಅಂಗಡಿಗೆ ಕಡ ಹೇಳುದಾ? ಕಡ ಕಡ. ತಟ್ಟು ಕಡೆ ಅಂದ್ರೆ ಕೇರಳದಲ್ಲಿ ಜಾಸ್ತಿ ಮಿಡ್ ನೈಟ್ ಬೆಳಿಗ್ಗೆ ತನಕ ಇರ್ತದೆ. ಸೊ ಚಿಕ್ಕ ಚಿಕ್ಕ ಇದು ನಾವೇನು ಫಾಸ್ಟ್ ಫುಡ್ ಜಾಯಿಂಟ್ ಅಂತ ಹೇಳ್ತೀವಿ ಆ ಥರ. ಸೊ ಅಲ್ಲಿ ಎಲ್ಲ ಇದು ಜಾಸ್ತಿ ಮಾಡ್ತಾರಾ?
ಕಾಸರಗೋಡು ಬಿಟ್ಟರೆ ಫುಲ್ ಟ್ರಿವಾಂಡ್ರಮ್ ತನಕ. ನೈಟ್ ಹೋಗುವಾಗ ನಮಗೆ ಏನು ಟೆನ್ಷನ್ ಇಲ್ಲ, ಯಾವ ಫುಡ್ ಬೇಕಾದರೆ ಸಿಗ್ತದೆ. ಓಕೆ. ಬಿಸಿ ಬಿಸಿ ದೋಸೆ ಕೂಡ ರಾತ್ರಿ ಹೊತ್ತಿಗ ಸಿಗ್ತದೆ. ಚಂದ ಕಾಣ್ತದಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ರೆಡಿಯಾಗಿದೆ. ಬೌಲ್ ಹಾಕುವ. ಇದರಲ್ಲಿ ಸ್ವಲ್ಪ ಮೆಣಸಿನ ಹುಡಿ ಉಪ್ಪೆಲ್ಲ ಹಾಕಿ ಹಾಗೆ ಸಹ ತಿನ್ನಬಹುದು. ಇದನ್ನ ಚಾಟ್ ತಿನ್ನೋದಾಗೆ ಮಿಕ್ಸರ್ ಎಲ್ಲ ಹಾಕಿದ್ರೆ ವೆರೈಟಿ ಟೇಸ್ಟ್ ಆಗ್ತದೆ. ಅರಿಶಿನ ಹುಡಿ ಹಾಕ್ತೇನೆ, ಜಿಂಜರ್ ಹಾಕ್ತೇನೆ, ಗ್ರೀನ್ ಚಿಲ್ಲಿ ಹಾಕ್ತೇನೆ, ಉಪ್ಪು, ಕರಿ ಲೀಫ್ ಹಾಕ್ತೇನೆ, ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಗಾರ್ಲಿಕ್ ಹಾಕ್ತೇನೆ. ಎಲ್ಲ ಫೈನ್ ಚಾಪ್ ಮಾಡಿರೋದಲ್ಲ. ಹಾಫ್ ಪೋರ್ಷನ್ ನಮಗೆ ಫ್ರೈ ಮಾಡಲಿಕ್ಕೆ ಉಂಟದು. ಈರುಳ್ಳಿ ಹಾಕ್ತೇನೆ. ಓಕೆ. ಸ್ವಲ್ಪ ಮೆಣಸಿನ ಹುಡಿ, ಕಾಶ್ಮೀರಿ ಚಿಲ್ಲಿ, ಅದು ಕಲರ್ ಬರ್ತದಲ್ಲ, ಎಲ್ಲ ಒಮ್ಮೆ ಕೈಲಿ ಸ್ಮ್ಯಾಶ್ ಮಾಡುವ. ನೀರೇನಾದರೂ ಬೇಕಾಗುತ್ತೆ ಇದಕ್ಕೆ? ನೀರು ನೋಡುವ, ನೋಡಿ ನೋಡಿ ಹಾಕುವ. ಅಕ್ಕಿ ಹುಡಿ ಹಾಕ್ತೇನೆ, ಕಾರ್ನ್ಫ್ಲೋರ್. ಓಕೆ. ಅದು ಬೈಂಡಿಂಗಿಗೆ? ಹೌದೌದು. ಸ್ವಲ್ಪ ಚಿಕನ್ ಮಸಾಲ ಹಾಕಿ. ಓಕೆ. ಸೊ ನಾನಾ ಚಿಕನ್ ಮಸಾಲ. ಸೊ ನಿಮಗೆ ನೀವು ತರಕಾರಿಗೆ ಹಾಕಿ ಅಥವಾ ಈ ಥರ ನಾನ್ ವೆಜ್ ರೆಸಿಪೀಸ್ಗೆ ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಅರೋಮಾ ಹಾಕ್ಲಾ? ಹಾಂ ಸಾಕು, ಹಾಕಿ ಸಾಕು. ಓಕೆ. ಸ್ವಲ್ಪ ನೀರು ಹಾಕುವ. ಸ್ವಲ್ಪ ಹಾಕಿ. ಇದೀಗ ನೋಡೋ ಮೊಟ್ಟೆಯಿಂದ ಅಂತ ಗೊತ್ತಾಗಲ್ಲ. ಸೊ ಇದು ಡೀಪ್ ಫ್ರೈಯಾ ಇಮಿಡಿಯೇಟ್? ಆಯಿಲ್ ಆಗದ್ದೇ ಇದೆ. ಆಯ್ತು, ಬಿಸಿ ಮಾಡು. ಈ ಬ್ಯಾಟರ್ಗೆ ನಾವು ನೀರು ಹಾಕಿದ್ದೀರಲ್ಲ, ಅದಕ್ಕೆ ಬದಲು ಒಂದು ಮೊಟ್ಟೆ, ಹಸಿ ಮೊಟ್ಟೆ ಉಂಟಲ್ಲ, ಅದು ಬೇಕಾದ್ರೆ ಹಾಕ್ಬಹುದು. ಓಕೆ ಓಕೆ. ಅದಕ್ಕೆ ಬದಲು ಆವಾಗ ನೀರಿನ ಬದಲು ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಎಣ್ಣೆ ಬಿಸಿ ಆಗಿದೆಲ್ಲ? ಅಲ್ಲ, ಎಣ್ಣೆ ಕಾದಿದೆ, ಹಾಕ್ಬೋದು. ಹಾಕ್ತೇನೆ. ಸ್ವಲ್ಪ ಅಕ್ಕಿ ಪುಡಿ ಜಾಸ್ತಿ ಹಾಕಿದ್ರೆ ಇದು ಗಟ್ಟಿಯಾಗಿ ಮಧ್ಯಾಹ್ನದ ಊಟಕ್ಕೂ ಚೆನ್ನಾಗಿರುತ್ತಲ್ಲ. ಎಗ್ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಅಲ್ಲ. ಒಂದು 1 ಮಿನಿಟ್ ಕಾಯಬೇಕು, ಇಲ್ಲಾದ್ರೆ ಹುಡಿ ಆಗ್ತದಲ್ಲ. ಈಗ ಸ್ವಲ್ಪ ಜಾಸ್ತಿ ಇಡುವ ಅಲ್ಲ. ಈಗ ನೋಡುವಾಗ ಗೋಬಿ ತರ ಕಾಣ್ತಾ ಇದೆ. ಗೋಬಿ ಸೇಮ್ ಅಲ್ಲ, 65 ಮಾಡೋದು ಸಹ ಪ್ರೋಸೆಸ್. ಬಟ್ ಈಗ ನೀವು ಆ ಥರ ಉಡಿ ಉಡಿ ಈ ಥರ ಹಾಕಿದಾಗ ಇದು ನೋಡುವಾಗ ಎಗ್ ಅಂತ ಅನ್ಸಲ್ಲ. ಯೂಶಲಿ ಕೆಲವರು ಮಾಡ್ತಾರೆ ಅದು ಪೂರ್ತಿಯಾಗಿ ಹಾಗೆ ಕಟ್ ಮಾಡಿ ಮಾಡ್ತಾರೆ. ನೀವು ಅದರ ಎಲ್ಲೋ ಪಾರ್ಟ್ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಾಗ ಈಗ ನೋಡುವಾಗ ಗೋಬಿ ಥರನೇ ಕಾಣ್ತದೆ. ಏನಾದರೂ ಸಡನ್ ಈಗ ತಿನ್ನಬೇಕು ಕ್ರೇವಿಂಗ್ ಅನ್ನಿಸ್ತು, ಆಗ ಈ ಥರ ಎಗ್ಗಿದೆ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೋದಲ್ಲ. ಒಳ್ಳೆ ಪ್ರೋಟೀನ್ ಕೂಡ ಸಿಗ್ತದೆ. ಆಮ್ಲೆಟ್ ಎಲ್ಲ ಅಂದರೆ ಯಾವಾಗಲೂ ಅಂದರೆ ಅನ್ನ ಸಾರು ಆಮ್ಲೆಟ್ ಅಂತ ಆಗುತ್ತೆ. ಈ ಥರ ಚಿಲ್ಲಿ ಅಥವಾ 65 ಥರ ಮಾಡ್ಕೊಳ್ಬೋದು. ಆಗಿದೆ ಇದು. ಸಿಗಿದಾ? ಇನ್ನು ಇವಾಗ ಸೋಸ್ ಹಾಕಬೇಕು. ಒಂದು ಪ್ಯಾನ್ ಇಡಿ. ಆಯಿಲ್ ಹಾಕ್ಬೇಕಾ? ಆಯಿಲ್ ಸ್ವಲ್ಪ. ಎಸ್. ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ
ಆಗ ಬ್ಯಾಲೆನ್ಸ್ ಇಟ್ಟರಲ್ಲ ಗಾರ್ಲಿಕ್, ಅದು ಸ್ಮೆಲ್ ಫ್ಲೇವರ್ ಒಳ್ಳೆ ಕೊಡ್ತದೆ. ಇಂಥ ಫಾಸ್ಟ್ ಫುಡ್ಡಲ್ಲಿ ಈ ಬೆಳ್ಳುಳ್ಳಿ ಶುಂಠಿ ಹಾಕಿ ಹುರಿತಾ ಇರುವಾಗಲೇ ಅದರದ್ದೊಂದು ಘಮನೇ ಬೇರೆ. ಅದಕ್ಕೆ ಅದು ಅಷ್ಟು ಟೆಂಪ್ಟಿಂಗ್. ನೋಡಿ ಈಗ ಒಳ್ಳೆ ಅರೋಮಾ ಬರ್ತಾ ಇದೆ ಆ್ಯಕ್ಚುಲಿ. ಇನ್ನು ಬ್ಯಾಲೆನ್ಸ್ ಆಗಿದ ನೀರುಳ್ಳಿ ಹಾಕ್ತೇನೆ. ಬ್ರೌನ್ ಆಗೋದು ಬೇಡ, ಸ್ವಲ್ಪ ಲೈಟ್ ಪಿಂಕ್ ಆದರೆ ಆಯಿತು. ಈಗ ಫ್ರೈ ಮಾಡಿದ್ದು ಬಜ್ಜಿ ಹಾಕ್ತೇನೆ. ಬಜ್ಜಿ ಸಹ ಹೇಳ್ಬೋದು. ಇವಾಗ ಸೋಸ್ ಹಾಕ್ತೇನೆ. ಇದು ಟೊಮ್ಯಾಟೊ ಕೆಚಪ್. 65 ಟೇಸ್ಟ್ ಮೇಕರ್. ಇದಕ್ಕೆ ಬರೀ ಟೊಮ್ಯಾಟೊ ಕೆಚಪ್ ಮಾತ್ರವಾ? ಸಾಕು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು ಅಷ್ಟೇ, ಬೇರೆ ಏನು ಸಾಸಸ್ ಇಲ್ಲ? ಈ ಸೋಯಾ ಚಿಲ್ಲಿ ಸಾಸ್ ಅದೆಲ್ಲ ಬೇಕಾಗಿಲ್ಲ? ಸೊ ಇವಾಗ ಆಗಿದೆ. ಓಹೋ, ಈ ಥರ ಮಾಡಿ ಸ್ವಲ್ಪ ಅದು ಸಾಸಿ ಅಂದರೆ ಸ್ವೀಟ್ನೆಸ್ ಕೂಡ ಅದರಲ್ಲಿ ಸಿಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಓಕೆ, ಆಯ್ತು, ರೆಡಿ ಆಯಿತು. ಸೊ ಎಗ್ 65 ಇಸ್ ರೆಡಿ. ರೆಡಿ ಟು ಸರ್ವ್. ತೆಗಿತೇನೆ. ಚಿಕನ್ 65, ಬಿಸಿ ಬಿಸಿಯಾದ ಚಿಕನ್. ಥ್ಯಾಂಕ್ ಯು ಸೋ ಮಚ್. ಸಾರಿ, ಎಗ್ 65. ಚಿಕನ್ ಅಲ್ಲ, ಈಗ ಫಸ್ಟ್ ಚಿಕನ್ ಬಂತ ಎಗ್ ಬಂತ ಅಂತ ಹೇಳಿದಾಗೆ. ಸೊ ಫಸ್ಟ್ ಈಗ ಎಗ್ ಬಂದಿದೆ. ಸೊ ನಾಳೆ ಮತ್ತೆ ಪುನಃ ನೀವು ಚಿಕನ್ ಮಾಡಿ ಕೊಡ್ಬೇಕಾಗುತ್ತೆ ಈಗ ಹೇಳಿದ್ಮೇಲೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಚಿಕನ್ ಅಲ್ಲ, ಎಗ್ 65 ತಯಾರಾಗಿದೆ. ಒಳ್ಳೆ ಘಮನೂ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಗ್ 65 ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗವನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ. ನಂತರ ಅರಿಶಿನ ಪುಡಿ, ಶುಂಠಿ ತುರಿ, ಹೆಚ್ಚಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ ಪುಡಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಚಿಕನ್ ಮಸಾಲ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹುಂಬಣ್ಣ ಬರುವವರೆಗೂ ಕರಿಯಿರಿ. ಬಳಿಕ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿದು ಕರಿದ ಉಂಡೆಗಳನ್ನು ಹಾಕಿ 2 ಚಮಚದಷ್ಟು ಟೊಮ್ಯಾಟೊ ಕೆಚಪ್ ಹಾಕಿ ಹುರಿಯಿರಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಎಗ್ 65. ಎಸ್ ಮೇಡಮ್, ಸೊ ಎರಡು ಕೂಡ ಎಗ್ಗಿಂದ. ಸೊ ಫಸ್ಟ್ ಐ ಗೆಸ್ ಇದನ್ನ ಟೇಸ್ಟ್ ನೋಡುವ. ಬಟ್ ಪೂರ್ತಿಯಾಗಿ ತಿನ್ನೋದಕ್ಕೆ ಸ್ವಲ್ಪ ಈಗ ಕಷ್ಟ. ಆರಾಮ್ಸೆ ಮತ್ತೆ ಟೇಸ್ಟ್ ನೋಡೋಣ. ಅರೆ ವಾ, ಸೊ ನಾನು ಸ್ಪಾಯ್ಲರ್ ಆಗಿಬಿಟ್ಟೆ ಈಗ. ಸೊ ನೈಫ್ ಇದ್ದು ಕಟ್ ಮಾಡೋದಕ್ಕೆ ಚೆನ್ನ. ನಾನು ಆ ಫಿಲ್ಲಿಂಗ್ ನೋಡೋಣ ಅಂತ ಹೇಳಿ ಕಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ತೊಗೊಳ್ಳಿ ಮೇಡಮ್. ಸೊ ಇಷ್ಟಂತೂ ಪೂರ್ತಿ ಬೇಡ ನನಗೀಗ, ಆಮೇಲೆ ಆರಾಮ್ಸೆ ತಿಂತೀನಿ. ತಗೊಳ್ಳಿ. ಹೇಗೆ ಆಗಿದೆ? ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಖಾಲಿ ನೀವು ಪ್ಲೇನ್ ಆಗಿ ಅದನ್ನು ಮಾಡೋ ಬದಲು ಈ ಥರ ಅದರಲ್ಲಿ ಆನಿಯನ್ದು ಕ್ರಂಚಿನೆಸ್, ಗ್ರೀನ್ ಚಿಲ್ಲಿದು ಒಂಥರ ಸ್ಪೈಸ್ ಮಧ್ಯದಲ್ಲಿ ಸಿಗುವಾಗ ತುಂಬ ಚೆನ್ನಾಗಿದೆ. ಸೊ ಸೂಪರ್. ಸೊ ಈ ಥರ ಟ್ರೈ ಮಾಡಬೇಕು. ಸೊ ಇದನ್ನು ಟ್ರೈ ನೋಡೋಣ. ತಗೊಳ್ಳಿ ಮೇಡಮ್. ಸೊ ಇದು ಪೂರ್ತಿ ಹೀಗೆ ತಿನ್ಬೋದು. 65 ಚಿಲ್ಲಿ ಎಲ್ಲ ಈ ಥರನೇ. ಹೌದು, ವಂಡರ್ಫುಲ್. ಆ್ಯಕ್ಚುಲಿ ಲಾಸ್ಟಲ್ಲಿ ಸಾಸ್ ಹಾಕಿ ಟೊಮ್ಯಾಟೊ ಕೆಚಪ್ ಹಾಕಿದ ನಂತರ ಇನ್ನೂ ಸ್ವಲ್ಪ ಸ್ಪೈಸ್ ಇಷ್ಟಪಡೋರು ಚಿಲ್ಲಿ ಪೌಡ್ರ್ ಹಾಕಿ ಅದನ್ನು ಸಾಟೆ ಮಾಡ್ಬೋದು. ಚೆನ್ನಾಗಿದೆ. ಇದು ಎರಡೂ ಕೂಡ ಒಂಥರ ಇದು ಸ್ವಲ್ಪ ಸ್ವೀಟಿ ಟೇಸ್ಟಲ್ಲಿದ್ದರೆ ಇದು ಖಾರ ಆಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಔಟರ್ ಲೇಯರ್ ಒಳ್ಳೆ ಕ್ರಿಸ್ಪ್ ಆಗಿ ಬಂದಿದೆ. ಹೌದು, ಸೂಪರ್ ಮೇಡಮ್.
ಸೊ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಗೆ ಒಳ್ಳೆ ಒಂದು ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಇದಂತೂ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಕಿರುಕಾಣಿಕೆ. ಬಟ್ ನೆಕ್ಸ್ಟ್ ಟೈಮ್ ಬರುವಾಗ ಇದರಿಂದ ಏನಾದರೂ ಕುಚ್ಚಲಕ್ಕಿಯಿಂದ ಏನಾದರೂ ಒಂದು ಹೇಳ್ಕೊಡಿ, ಕೇರಳ ರೆಸಿಪಿ. ಹಾಗೇನೆ ದಕ್ಷಿಣ ಕನ್ನಡದವರಾಗಿರಲಿ ಅಥವಾ ಕೇರಳ ಆಗಿರಲಿ, ಅವಲಕ್ಕಿ, ಕುಚ್ಚಲಕ್ಕಿ ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಬಿಳಿ ಅವಲಕ್ಕಿ. ಸೊ ಈ ನಾನಾ ಮಸಾಲರವರ ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ನಿಮ್ಮ ಕುಕಿಂಗ್ ಈಸಿ ಆಗಬೇಕಂದ್ರೆ ಬೆಸ್ಟ್ ಮಸಾಲ ನಾನಾ ಮಸಾಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಂಗಳೂರಲ್ಲಿ ಈಗಷ್ಟೇ ಸ್ವಲ್ಪ ಚಳಿ ಶುರು ಆಗಿದೆ. ಸೊ ಚಳಿ ತುಂಬ ದಿನ ಅಂತೂ ಇರಲ್ಲ. ಚಳಿ ಯಾವತ್ತೆಲ್ಲ ಚಳಿ ಅನಿಸುತ್ತಾ ಅವಾಗ ಈ ಥರ ಬಿಸಿಯಾಗಿ ಇಂಥ ಕ್ವಿಕ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.